ಎಂದು ಆಗಮಿಸಿದ್ದಾರೆ. ಅವರಿಗೆ ಯೇಸು ಶಿಶು ಮಂದಿರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಯುತರಿಗೆ ನಮ್ಮ ಶಿಶು ಮಂದಿರದ ಸದಸ್ಯರಾದ ಶ್ರೀಯುತ ವಿನಾಯಕಜಿಯವರು ಹೂಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಇನ್ನೋರ್ವ ಅತಿಥಿ ನಮ್ಮ ಶಿಶು ಮಂದಿರದ ಉಪಾಧ್ಯಕ್ಷರು ಸುಂದರಂಚನ್ ಮಿತ್ತಾಡ, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರಿಗೆ ನಮ್ಮ ಶಿಶು ಮಂದಿರದ ಮಾಜಿ ಕಾರ್ಯದರ್ಶಿಯಾದ ಶ್ರೀಯುತ ಚೇತನ್ ಪಿಲಿಕೂರಿ ಇವರು ಹೂಕೊಟ್ಟು ಗೌರವಿಸ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಹಾಗೂ ಹಿತೈಷಿಗಳು ಹಾಗೂ ಎಲ್ಲ ಪುಟಾಣಿ ಮಕ್ಕಳಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ತಿಳಿಸುತ್ತಾ ಎಲ್ಲ ಮಕ್ಕಳಿಗೆ ಸ್ವಾಗತವನ್ನು ಬಯಸುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಬ್ಯಾಂಕ್ ಆಫ್ ಬರೋಡಾದಿಂದ ಪ್ರಬಂಧಕರು ಮ್ಯಾನೇಜರ್ ಆದಂಥ ಸೌಮ್ಯ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ರೇವತಿಯವರು ಹೂಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿದೆ. ಅವರ ಜೊತೆಯಲ್ಲಿ ಬಂದಂಥ ಶ್ರೀಮತಿ ಶೋಭಾ ಇವರನ್ನು ಕೂಡ ನಾವು ಉಪಸ್ಥಿತರಿದ್ದಾರೆ, ಅವರನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಶೋಭಕ್ಕನವರು ಈಗ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ವರ್ಷಂಪ್ರತಿ ನಡೆಯುವಂಥ ವಿಜೃಂಭಣೆ ನಡೆಯುವಂಥ ತೊಟ್ಟಿಲೋತ್ಸವ ಕಾರ್ಯಕ್ರಮ. ನವರತ್ನ ಕೆತ್ತಿದ ತೊಟ್ಟಿಲ ಕಟ್ಟಿ ಮರುಗ ಮಲ್ಲಿಗೆ ಜಾಜಿ ಹೂಗಳೆಂಬ ಸರಪಣಿಯ ಕಟ್ಟಿ ನಾಲ್ಕು ವೇದಗಳೆಂಬ ಸರಪಣಿಯ ಕಟ್ಟಿ ಪಂಚವರ್ಣಗಳೆಂಬ ಜ್ಯೋತಿ ತೊಟ್ಟಿಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂತಾಪನಾತಾಯ ಸಂಭವಾಮಿ ಹುಗೆ ಉಗೆ ಅತ್ತ ಸಜ್ಜನನ್ನು ಲಕ್ಷಿಸಲು ದುಷ್ಟರನ್ನು ಶಿಕ್ಷಿಸಲು ಮತ್ತೆ ಮತ್ತೆ ಅವತರಿಸ್ತಾನೆ ಶ್ರೀಕೃಷ್ಣ. ಶಿವನವ ಗೌಡ ವಿಶ್ವಚೇತನವ ಹಾಡಜೋ ಜಗವೆಂದು ಬೇಡವಿನಿಸಡಿರೋ ಹೊರಹೊದೆ ದೇವನ ಸಂಬುದ್ಧಿಗೋ ಸೊಗನಿನಗೆ ದಾರಿಯ ಬೋನಡಿಗೆ ಮಂಕೋತೆಮ್ಮ ಪ್ರಪಂಚ ಒಂದು ವ್ಯಾಯಾಮ ಶಾಲೆ. ಇಲ್ಲಿ ನಮ್ಮನ್ನು ನಾವು ಗಟ್ಟಿವಾಗಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು. ಕಬೀರನ ದೋಹೆ ಆಶಾ ಪ್ರಾಪ್ತಿ ಋತ್ವಿ ವೈಭವ. ದೋಹೆ ಮಾತಾಡೋ ಸಂತ ಗಣಪತಿಗೆ ಕಲಿಕೇಶು ಸಾರದಿಗೆ ಇವರ ಕೃಪೆ ಕಬೀರ ಇವರ
ಲಕುಮಿ ಮುರುಳಿ ರೂಪದಲ್ಲಿ ಹುದು ಹೊಳೆಯಿತು. ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಚಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಚಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ, ಯಾವನಾದರೇನು ಇವನ ಕ್ಷಣವು ಕಾಣದೆ. ಜೀವನ ಕಳೆಯುವುದ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ
ನೂದುವ ಕೃಷ್ಣ ಕೊಳಲ ನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ. ಅತಿಥಿ ಅಭ್ಯಾಗತರನ್ನು ಕೋರುವ ಇವರಿಗೆ ಶ್ರೀಕೃಷ್ಣನ ಸ್ಮರಣೆಗಳು. ಪದಾಧಿಕಾರಿಗಳ ಒಂದು ಕೇಳಿಕೊಂಡ ಪ್ರಕಾರವಾಗಿ ಧರ್ಮ ಸಂಸ್ಕೃತಿಗಳ ಬಗ್ಗೆ ಶ್ರೀಕೃಷ್ಣನ ಬಗ್ಗೆ ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿದರು. ಯಾಕೆಂದರೆ ಕೃಷ್ಣನ ಬಗ್ಗೆ ಮಾತುಗಳನ್ನು ಆಡಬೇಕಂತ ಆದರೆ ಅವನು ಯೋಗಾಚಾರ್ಯನೂ ಹೌದು, ಗೀತಾಚಾರ್ಯನೂ ಹೌದು. ಮಂಕುತಿಮ್ಮನ ಕಗ್ಗ ಅಂತ ಹೇಳಿದರೆ ಜೀವನ ಧರ್ಮ ಯೋಗ ಅಂತ. ಅದರಲ್ಲಿ ಡಿ ವಿ ಜಿಯವರು ಭಗವದ್ಗೀತೆಯ ಸಾರ ಸರ್ವೋತ್ಸವನ್ನು ತನ್ನ ಬುದ್ಧಿಭೂಮಿಕೆಯಲ್ಲಿ ತಂದುಕೊಂಡು ರಚನೆ ಮಾಡಿದರು ಈ ಮಂಕುತಿಮ್ಮನ ಕಗ್ಗ. ಒಂದು ಬದುಕಿನಲ್ಲಿ ಮನುಷ್ಯನು ಯಾವ ಥರವಾಗಿ ಬದುಕಿದರೆ ಅದು ಇಹಕ್ಕೂ ಪರಕ್ಕೂ ಸೋಪಾನವಾಗಿ ಮೋಕ್ಷವನ್ನು ಹೊಂದಿಸಿಕೊಡ್ತದೆಯೋ ಅಂಥದ್ದೇ ಆ ಭಗವದ್ಗೀತೆ ಅಂತ ಹೇಳುವಂಥದ್ದು. ಯಾಕೆಂದರೆ ಕೃಷ್ಣನ ಅವತಾರವಾದ್ದು ಎಲ್ಲಿ ಅಂತ ಕೇಳಿದರೆ ಅದು ಕಾರಾಗೃಹದಲ್ಲಿ. ಅವನು ಸಾಮಾನ್ಯವಾಗಿ ಅಲ್ಲಿ ಕಾಣಿಸಿಕೊಳ್ಳದೆ ಶಂಖಚಕ್ರ ಗದಾಧಾರಿಯಾಗಿ ಅಲ್ಲಿ ದೇವಕಿಗೆ ಕಾರಾಗೃಹದಲ್ಲಿ ಕಾಣಿಸಿಕೊಡ್ತಾನಂತೆ. ಅವಳಲ್ಲಿ ವರ್ಣನೆ ಮಾಡುವಂತಹದ್ದೇ ಭಾಗವತದ ಆರಂಭದ ಶ್ಲೋಕವೇ ರೂಪಂ ಯತ್ತತ್ ಪ್ರಾಹುರವ್ಯಕ್ತ ಮಾಧ್ಯಮ ಅಂತ, ಬ್ರಹ್ಮಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ. ಯಾಕೆಂದರೆ ಕಾರಾಗೃಹದಲ್ಲಿ ಅವನು ತನ್ನ ಅವತಾರವನ್ನು ಭೂಮಿಗೆ ಇಳಿಸಿಕೊಂಡಾಗ ಆ ಗೃಹಸ್ಥಿತಿಗಳು ರೋಹಿಣಿ ನಕ್ಷತ್ರ ಚಂದ್ರನ ಉಚ್ಚದಲ್ಲಿರುವಾಗಲೂ ತನ್ನ ಅವತರಣಿಕೆಗೆ ಪ್ರಕೃತಿಯು ಯಾವ ಥರವಾಗಿ ಸಿದ್ಧವಾಗಿಯೋ ಆ ಸಂದರ್ಭದಲ್ಲಿ ಲೋಕದಲ್ಲಿ ಇಳಿದು ಬರ್ತಾನೆ. ಅವನು ಸಾಮಾನ್ಯ ವ್ಯಕ್ತಿಯಾಗಿ ಬರದೆ ಹುಟ್ಟಿದ ತಕ್ಷಣ ಆ ಶಿಶುವು ಶಂಖಚಕ್ರ ಗದಾಧಾರಿಯಾಗಿ ತಾಯಿಗೆ ದರ್ಶನವನ್ನು ಕೊಡ್ತದೆ. ಆವಾಗ ದೇವಕ್ಕೆ ಹೇಳುವಂತಹ ಮಾತು ಸಾಕ್ಷಾತ್ ವಿಷ್ಣುರಾಧ್ಯಾತ್ಮದೀಪ ಅಂತ. ಬ್ರಹ್ಮಜ್ಯೋತಿ, ಯಾವ ಯೋಗಿಗಳು ಅಂತರಂಗದಲ್ಲಿ ಮೌನ ಸ್ಥಿತಿಯಲ್ಲಿ ಅದೆಲ್ಲವೂ ಒಂದು ತತ್ವಮಯವಾಗಿ ಅದನ್ನು ಋಷಿಗಳ ದೃಷ್ಟಿಯಿಂದ ಕಾಣಬೇಕು ಅಂತ ಭಾಗವತವು ಹೇಳುತ್ತೆ ಅಲ್ಲಿ. ಯಾಕೆಂದರೆ ಅಲ್ಲಿಟ್ಟಂತಹ ನವಿಲುಗರಿಗಳು, ಆ ಕೊಳಲು, ಆ ಕೊಳಲಿನಲ್ಲಿ ಎಷ್ಟು ರಂಧ್ರಗಳಿದೆ, ಆ ರಂಧ್ರಗಳಿಗೂ ಅದು ಷಡಾಧಾರಗಳನ್ನು, ಮೂಲಾಧಾರ ಷಟ್ಚಕ್ರಗಳನ್ನು, ಸಂಸ್ಕೃತಿಯ ದ್ಯೋತಕವನ್ನು, ಮಹಾಮೇರುದಂಡವನ್ನು ಪ್ರತಿನಿಧೀಕರಿಸುವಂತಹ ಸಂಸ್ಕೃತಿಯ ಒಂದು ಪ್ರತೀಕವಾಗಿರುತ್ತೆ. ಇದೆಲ್ಲವೂ ಕೇವಲ ಕೃಷ್ಣವೇಷ ಅಂತ ಹೇಳುವಂಥದ್ದು ಇವತ್ತೇ ಒಂದು ದಿನಕ್ಕೆ ಮುಗಿಯುವಂಥದ್ದಲ್ಲ. ಪ್ರತಿನಿತ್ಯವೂ ನಾವುಗಳು ದಿವಸಕ್ಕೆ ಒಂದು ಅಧ್ಯಾಯವಾದರೂ ಭಗವದ್ಗೀತೆಯನ್ನು ಓದಿಕೊಂಡು ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳದೇ ಇದ್ದರೆ ಅದು ಇವತ್ತಿಗೆ ವರ್ಷಕ್ಕೊಂದು ದಿವಸ ಗೋಕುಲಾಷ್ಟಮಿ ಮಾತ್ರ ಮುಗಿಯುತ್ತೆ. ಅಥವಾ ಮನೆಯಲ್ಲಿ ವಿಧ ವಿಧ ಕಡುಬುಗಳನ್ನು ಮಾಡಿ ತಿನ್ನುವಲ್ಲಿಗೆ ಅದು ಪರಿಸಮಾಪ್ತಿ ಆಗ್ತದೆ. ಯಾಕೆಂದರೆ ಧರ್ಮಕ್ಕೆ ಯಾವಾಗ ಗ್ಲಾನಿ ಆಗ್ತದೋ ಆಗಾವಾಗೆಲ್ಲ ಭಗವಂತನ ಲೋಕದಲ್ಲಿ ಅವತಾರ ಇರ್ತಾನೆ ಅಂತ ಹೇಳುವಂಥದ್ದು ಶಾಸ್ತ್ರವೂ ಅನುಭವವು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸದಾಮ್ಯಹಂ. ಅಂಶಾವತಾರಗಳು ಪೂರ್ಣಾವತಾರಗಳು ಆಗಿ ಲೋಕದಲ್ಲಿ ಆ ಸಾಕ್ಷಾತ್ ಭಗವಂತನ ಅವತಾರ ಎತ್ತಿದ್ದಿದೆ. ರಾಮಾವತಾರ, ಕೃಷ್ಣಾವತಾರ, ಶಂಕರಾಚಾರ್ಯರು, ರಮಣ ಮಹರ್ಷಿಗಳು, ಅಂಶಾವತಾರದಲ್ಲಿ ರಾಮಕೃಷ್ಣ ಪರಮಹಂಸರು, ಹಾಗೆ ಬೇರೆ ಬೇರೆ ಮಹಾಪುರುಷರು, ಶ್ರೀರಂಗ ಮಹಾಗುರುಗಳು ಅಂತ ಹೇಳುವಂಥವರು ಲೋಕದಲ್ಲಿ ಅವತಾರ ಎತ್ತಿದ್ದಿದೆ. ತಮ್ಮ ಜೀವಿತಾವಧಿಯಲ್ಲೇ ಏನು ಭಾರತ ಧರ್ಮ ಹೇಳಿದಂದರೆ ಧೃತಿಕ್ಷಮ ದಮಸ್ತೇಯಂ ಶೌಚಮಿಂದ್ರಿಯ ನಿಗ್ರಹಂ
ಧೀರ್ವಿದ್ಯಾ ಸತ್ಯಮಕ್ರೋಧಂ ದಶಕಂ ಧರ್ಮಲಕ್ಷಣಂ ಅಂತ. ಯಾವುದೋ ಭಿಕ್ಷುಕರಿಗೆ ನಾವು 10 ರೂಪಾಯಿ ಕೊಟ್ಟರೆ ಅದು ಧರ್ಮ ಅಂತ ಹೇಳುವಂಥದ್ದು ಬರ್ತೀವಿ. ಆದರೆ ಅದಕ್ಕಿಂತ ಹೊರತಾಗಿಯೂ ಧೃತಿ, ಯಾವುದೇ ಒಂದು ಪದಾರ್ಥವನ್ನು ಮನಸ್ಸಲ್ಲಿ ದೃಢವಾಗಿ ಹಿಡ್ಕೊಳ್ಳುವಂಥದ್ದು ಧೃತಿ ಎಂದು. ದಮ, ನಮಗೆ ನಾವೇ ನಿಯಮಗಳನ್ನು ಹಾಕಿಕೊಳ್ಳುವಂಥದ್ದು, ಕಳ್ಳತನ ಮಾಡದೇ ಇರುವಂತಹದ್ದು, ಸತ್ಯವನ್ನು ಹೇಳುವಂತಹದ್ದು. ಈ ತಗವಾಗಿ 10 ಲಕ್ಷಣಗಳನ್ನು ಶಾಸ್ತ್ರದಲ್ಲಿ ಧರ್ಮಕ್ಕೆ ಹೇಳ್ತಾರೆ. ಅಂತಹ ಧರ್ಮಭೂಮಿಯಾದ ಕರ್ಮಭೂಮಿಯಾದ ಭಾರತ ವರ್ಷವು ಹೇಗೆ ಅಂತ ಕೇಳಿದರೆ, ಇವತ್ತು ಲೋಕದಲ್ಲಿ ಸನಾತನ ಧರ್ಮವನ್ನೇ ಮೂಲೋಚ್ಚಾಟನೆ ಮಾಡಬೇಕು ಅಂತ ಹೇಳುವಲ್ಲಿವರೆಗೆ ಬಂದಿರುವಂತಹ ಸಂದರ್ಭವಾಗಿದೆ. ನಾವು ಯಾಕೆಂದರೆ ರಾಕ್ಷಸರು ಆ ಕಾಲದಲ್ಲಿಲ್ಲ, ಈಗ ನಮ್ಮ ಎದುರಿಗೆ ಅಂತಹ ರಾಕ್ಷಸರು ಕಾಣ್ತಾ ಇದ್ದಾರೆ. ಇಂಥ ಒಂದು ಅದರಲ್ಲಿ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮಲ್ಲಿ ಕೇರಳದಲ್ಲಿ ಒಂದಿದೆ. ಇವತ್ತು ನಾವು ಓಡಾಡಬೇಕಾದ್ರೆ ಅದಕ್ಕೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ. ಇಲ್ಲದೇ ಇದ್ದರೆ ಕೇರಳದಲ್ಲಿ ಯಾರಿಗೂ ಹಿಂದೂಗಳಿಗೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಸ್ಥಿತಿ. ಅದೇ ಥರವಾಗಿ ಆ ದಸ್ಯುಗಳು, ರಾಕ್ಷಸರು ಇವತ್ತು ಕೂಡ ಪುನಃ ಹೇಳ್ತಾ ಇದ್ದಾರೆ, ಹಿಂದೂ ಅಂತ ಇಲ್ಲ, ಧರ್ಮೋಚ್ಚಾರ ಸನಾತನ ಧರ್ಮವೇ ಇಲ್ವಾ ಅಂತ ಹೇಳುವಂಥದ್ದು. ಅದನ್ನು ಪೂರ್ತಿ ನಾಶ ಮಾಡಬೇಕು. ಆ ಕಾಲದಲ್ಲಿ ಈ ಕಿನ್ಯ ಗ್ರಾಮದಲ್ಲಿರುವಂತಹ ಕೇಶವ ಶಿಶು ಮಂದಿರದಲ್ಲಿ ಒಂದು ಆ ಧರ್ಮದ ಬೆಳಕಿನ ಕಡೆಗೆ ನಮ್ಮ ಮನಸ್ಸನ್ನು ಹರಿಸುವಂಥ ಒಂದು ಅಭೂತಪೂರ್ವವಾದಂಥ ಕೆಲಸಗಳು ನಡೀತಾ ಇದೆ. ಇಲ್ಲಿ ಸಂಖ್ಯೆಗಳು ನಮಗೆ ಕಡಿಮೆ ಕಾಣಬಹುದು, ಆದರೆ ಅದರ ಕ್ವಾಲಿಟಿ, ಅದರ ಗುಣಮಟ್ಟ ಅತ್ಯುತ್ಕೃಷ್ಟವಾಗಿದೆ ಅಂತ ನಮ್ಮ ಮನಸ್ಸು ಹೇಳುತ್ತೆ. ಯಾಕೆಂದರೆ ಬಿತ್ತಿದ ಭತ್ತ ಎಲ್ಲವೂ ಮೊಳಕೆ ಹೊಡೆಯುವುದಿಲ್ಲ, ಅದಕ್ಕೆ ಕೆಲವು ಜಳ್ಳುಗಳು ಇರ್ತದೆ. ಇನ್ನೊಂದು ಉಂಟು ನಮ್ಮಲ್ಲಿ, ನಮ್ಮ ತುರ್ತು ಅಂತ ಏಳನೇ ಕೊಡಕ್ಕೆ ಸುಗ್ಗಿ ಹಿಂದಿ ಆ ಬಿದಕ್ಕೆ ಅವರತ್ತನೆ ಒಂಜಿನಕ್ಕೆ ಮುಕ್ಕಂಜೆ ಕಾಪಿದ್ವಿ. ಇದು ಆಯಾಯ ಸಂಸ್ಕಾರಗಳನ್ನು ಎದ್ದೇಳಿಸುವಂತಹ ಕೆಲಸಗಳನ್ನು ಇಲ್ಲಿ ಈ ಕೇಶವ ಶಿಶು ಮಂದಿರ ನಾನು 8 ವರ್ಷದಿಂದ ಗಮನಿಸ್ತಾ ಇದ್ದೇನೆ. ಬಹುಶಃ ಯಾವುದೇ ಒಂದು ಸ್ವಾರ್ಥ ಸಾಧನೆಯ ಸ್ವಲ್ಪ ಲವಲೇಶವೂ ಇಲ್ಲ ಇದ್ದರೆ, ಆ ಕೆಲಸ ಮಾಡೋದಿದ್ದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ. ನನಗೆ ಆ ವಿಷಯದಲ್ಲಿ ತುಂಬ ಇವರನ್ನು ಕಾಣುವಾಗ ಯಾವತ್ತೂ ಒಂದು ಸರಳವಾದ ಜೀವನ ಸಿಕ್ಕಿದಾಗ ಒಂದು ನಮಸ್ಕಾರ ಕೊಡುವಂಥ ಪದ್ಧತಿಗಳು ತುಂಬ ಮನಸ್ಸಿಗೆ ಹಿತವಾಗಿತ್ತು. ಇಂಥ ಒಂದು ಹಳ್ಳಿಯಲ್ಲಿ ಇವತ್ತು ದಿವಸ ಯಾವ ಭಾಗವತೋತ್ತಮರ ಮುಂದಿನ ಭಾಗವತರಾಗಲಿಕ್ಕೆ ಏನು ಭಾಗವತರು ಅಂತ ಕೇಳಿದರೆ, ಬಕಾರೋ ಭಗವದ್ಭಕ್ತ, ಗಕಾರೋ ಗರ್ಭವಜ್ಜಿತ, ವಕಾರೋ ವಾಕ್ಯನಿರ್ಣೀತ, ತಕಾರೋ ತತ್ವನಿರ್ಣಯ ಅಂತ ಕೇವಲ ವೇದಿಕೆಯಲ್ಲಿ ನಿಂತುಕೊಂಡು ಜಾಗಟ ಬಡಿಯೋರು ಮಾತ್ರ ಅಲ್ಲ, ನಾವೆಲ್ಲ ಭಾಗವತೋತ್ತಮ ಅಂತ ಭಾಗವತೋತ್ತಮರಾಗಲಿಕ್ಕೆ ನೀವೆಲ್ಲ ಸಿದ್ಧರಾಗಿದ್ದೀರಿ ಅಂತ ಕೇಶವ ಶಿಶು ಕಲ್ಯಾಣ ಮಂದಿರದಲ್ಲಿ, ಇವತ್ತು ಶಿಶು ಮಂದಿರದಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಕೆಲಸವು ನಡೀತಾ ಇದೆ. ವಿಶೇಷವಾಗಿ ಕೃಷ್ಣನ ಲೀಲೆಗಳು ಧರ್ಮ ರಕ್ಷಣೆಗೋಸ್ಕರವಾಗಿ ಆಗಿದ್ದು, ಅದರಲ್ಲಿಯೂ ಭಾಗವತದಲ್ಲಿ 9 ಸ್ಕಂದಗಳಲ್ಲಿ 11 ಸ್ಕಂದಗಳಲ್ಲಿ ದಶಮ ಸ್ಕಂದ ಅಂತ ಹೇಳುವಂಥದ್ದು ವಿಶೇಷವಾಗಿ ಅದರಲ್ಲಿ ಬರುವಂತಹದ್ದು ಕೃಷ್ಣನ ಲೀಲಾ ಪ್ರಸಂಗಗಳು. ಒಂದು ಶ್ಲೋಕವನ್ನು ಹೇಳಿ ನಾನು ಇದನ್ನು ನಿಲ್ಲಿಸ್ತೇನೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದಾಸುತ. ಏನಂದರೆ ಕೃಷ್ಣನ ಒಂದು ಕಥಾಮೃತಗಳನ್ನು ಕೇಳಬೇಕು ಅಂತ ಆದರೆ ಅವನು ಪೂರ್ವಜನ್ಮದಲ್ಲಿ ಎಷ್ಟೆಷ್ಟೋ ದಾನಗಳನ್ನು ಮಾಡಿರಬೇಕಂತೆ. ಅದು ನೊಂದ ಬೆಂದ ಜೀವಕ್ಕೆ ಒಂದು ಸಾಂತ್ವನವನ್ನು, ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳುವಂಥದ್ದು ಕೇವಲ ಶಾಸ್ತ್ರವಾಕ್ಯಗಳಲ್ಲ, ನಮ್ಮ ಅನುಭವಗಳು ಯಾವತ್ತೂ ಅದನ್ನು ಹೇಳುತ್ತೆ. ಆ ಪ್ರಕಾರವಾಗಿ ಯಾವತ್ತೂ ಆ ಕೃಷ್ಣ ಪ್ರಜ್ಞೆಯು ನಮ್ಮೆಲ್ಲರಲ್ಲೂ ನಮ್ಮನ್ನು ಸೇರಿಸಿಕೊಂಡು ನಮ್ಮ ಬುದ್ಧಿಯಿಂದ ಜಾರದೆ ಇನ್ನೂ ಈ ಸಂಸ್ಥೆಯು ಇತ್ಯತೋಪಿಶಯವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಆ ಭಗವಾನ್ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ವಿರಾಮ ಹಾಕ್ತೇನೆ. ಕೇಶವ ಶಿಶು ಮಂದಿರದ ವರ್ಷಂಪ್ರತಿ ನಡೆಯುವಂಥ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕೃಷ್ಣನ ಬಗ್ಗೆ ಅತ್ಯಂತ ನಮಗೆ
ಕೃಷ್ಣನ ಬಗ್ಗೆ ಕೃಷ್ಣನ ಮಹಿಮೆಯನ್ನು ತಿಳಿಸಿದಂಥ ನಮ್ಮ ಅತಿಥಿ ಅಭ್ಯಾಗತರಾದಂಥ ಶ್ರೀಯುತ ಕೇಶವ ಭಟ್ ಜ್ಯೋತಿಷ್ವರು ಸದ್ಯ ಇವರು ಕೊಂಡಾಣ ಪರಿಸರದಲ್ಲಿ 8 ವರ್ಷಗಳಿಂದ ವಾಸವಾಗಿದ್ದಾರೆ. ನಮಗೆ ನಿತ್ಯ ನಿರಂತರವೂ ಶಿಶು ಮಂದಿರಕ್ಕೆ ತನ್ನ ಸಹಾಯವನ್ನು ನೀಡ್ತಾ ಇದ್ದಾರೆ. ಹಾಗೂ ಅವರ ಜೊತೆಯಲ್ಲಿರುವವರು ಶ್ರೀಮತಿ ಪ್ರೇಮಲತಾ ಭಟ್, ಇವರಿಗೂ ಕೂಡ ಶಿಶು ಮಂದಿರದ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ